ಅಗ್ನಿ ತತ್ವ, ನಿಮ್ಗೆ ವಾಯು ತತ್ವ, ಆಕಾಶ ತತ್ವ, ಭೂಮಿ ತತ್ವ, ಜಲ ತತ್ವ, 5 ಪಂಚತತ್ವ ಅಂತ ಇರುತ್ತೆ. ಈ ಪಂಚತತ್ವಗಳಲ್ಲಿ ಈ ಅಗ್ನಿ, ಇದು ವಾಯು, ಇದು ಆಕಾಶ, ಇದು ಭೂಮಿ, ಇದು ಜಲ ತತ್ವ. ಇದು ನೋಡಿ ನಮ್ ಗೊತ್ತಿಲ್ದೇನೆ ಇದು ಹಿರಿಯರ್ ನಾವು ಮಾಡಿದ್ದಲ್ಲ, ಹಿರಿಯರಿಗೆ ಗೊತ್ತಿತ್ತು. ಈ ಫಾರ್ ಎಕ್ಸಾಂಪಲ್ ನಾವು ಕ್ಲಾಸ್ ಅಲ್ಲಿ ಹೋಗ್ಬೇಕಾದ್ರೆ ರಿಸರ್ಚ್ ಬಂತು ಅಂತಂದ್ರೆ ಯಾವ ಬೆರಳು ತೋರಿಸ್ತೀವಿ? ಮೇಡಮ್ ಸರ್ ನಾನು ರಿಸರ್ಚ್ ಬಂದಿದೆ ಹೋಗಿ. ಅದಕ್ಕೆ ಹಿಂದೆ ನೋಡಿ ಜಲತತ್ವ ಅಲ್ವಾ ರಿಪ್ರೆಸೆಂಟ್ ಆಯ್ತಲ್ವಾ? ಇದು ನೋಡಿ ಎಷ್ಟೋ ಜನ ಗೊತ್ತೇ ಇಲ್ಲ. ಇದು ಈ BP ಶುಗರ್ದು ಏನಿದೆ ಅಲ್ವಾ, ಅದು ಬ್ಲಡ್ ಅಲ್ಲಿ ಲೆವೆಲ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದನ್ನ ನಾವು ಕಂಟ್ರೋಲ್ ನಮ್ ನೋಡಿ ನಮ್ ಕ್ಲಿನಿಕ್ ವಿಶೇಷತೆನೆ ಅದೇ. ನಾವೀಗ ಎಲ್ಲೂ ನಿಮ್ಗೆ ಯಾವ್ದೇ ಇಂಜೆಕ್ಷನ್ ಮಾತ್ರ ಏನು ಕೊಡಲ್ಲ. ನ್ಯಾಚುರಲ್ ಆಗಿ ಥೆರಪೀಸ್ ಥ್ರೂ ಕ್ಯೂರ್ ಮಾಡೋದ್ರಿಂದ ನಮ್ಮನ್ನ ಎಷ್ಟೋ ಪೇಷಂಟ್ಗಳು ನ್ಯಾಚುರಲ್ ಡಾಕ್ಟರ್ ಅಂತ ಫಸ್ಟ್ ಆಫ್ ಆಲ್ ಇದರಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ. ಕರೆಕ್ಟ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಈಗ ಶುಗರ್ದು ನಾನು ಮಾತ್ರೆ ಬಿಟ್ಬಿಟ್ಟಿದ್ದೀನಿ. ನೋಡಿ ಮಾತ್ರ ಬಿಟ್ಬಿಟ್ಟು ಇವಾಗ ನೀವು ಮೊದಲೇ ತರ ಸುಸ್ತಾಗೋದು ಇತ್ತು ಅಂತ ಹೇಳ್ತೀರಾ, ಈಗ ಆಗತ್ತಾ ಇಲ್ವಾ? ಆಗ್ತಿರ್ಲಿಲ್ಲ, ಸುಸ್ತಾಗೋದು, ಆಮೇಲೆ ನಿದ್ದೆ ಬರೋದು ಜಾಸ್ತಿ, ಹಿಂಗೆಲ್ಲ ಆಗೋದು. ವರ್ಕ್ ಮಾಡಕ್ಕೆ ಏನು ಸ್ಕೂಲ್ ನಲ್ಲಿ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ, ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಈಗ ಅದು ಇಂಪ್ರೂವ್ ಆಗಿದೆಯಾ? ಇಂಪ್ರೂವ್ ಆಗಿದೆ, ಕಂಪ್ಲೀಟ್ ಇಂಪ್ರೂವ್ ಆಗಿದೆ. ಸುಸ್ತು ಹೋಗಿದೆ. ಸರ್ ಇವತ್ತು ಯಾರಿಗೆ ಕೇಳಿ ನೀವು BP ಶುಗರು ಯಾರಿಗೆ ಹೋದ್ರು ಯಾವುದೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಮೊದಲು ಡಾಕ್ಟರ್ ಆಗಲಿ ಯಾರೇ ಆಗಲಿ ಕೇಳೋ ಮೊದಲು ನಿಮ್ಗೆ BP ಇದೆಯಾ, ಶುಗರ್ ಇದೆಯಾ? ಇದು ಏನು ಸರ್ ಇದು ಫಂಡ ಗೊತ್ತಾಗ್ತಾ ಇಲ್ಲ. ಇದೇನು ಮಾಫಿಯಾ ನಡೀತಾ ಇದೆಯೋ ಅಥವಾ ಬೇಕು ಅಂತ ಮಾಡ್ತಾ ಇದ್ದಾರೋ? ಅದು ಏನು ಕಥೆ ಸರ್ ಇದು? ಸರ್ ಸಿಂಪಲ್, ಈ ನೋಡಿ BP ಶುಗರ್ ಅನ್ನೋದು ಫಸ್ಟ್ ಆಫ್ ಆಲ್ ಕಾಯಿಲೆನೇ ಅಲ್ಲ ಅಂತ ಹೇಳ್ಬೋದು. ಮನುಷ್ಯನಲ್ಲಿ ಇದು ಫ್ಲಕ್ಚುವೇಟ್ ಆಗುವಂತ ವಿಷಯ. ಪ್ರತಿಯೊಬ್ಬನಿಗೂ, ಎಲ್ರಿಗೂ, ನನಗೂ ಇರ್ಬೋದು, ನಿಮಗೂ ಇರ್ಬೋದು. ಇದು ನೋಡಿ ಸುಮ್ಮನೆ ಕೂತ್ಕೊಂಡ್ರೆ ನಾರ್ಮಲ್ ಆಗಿ ನಿಮ್ ಪ್ರೆಷರ್ ಇರುತ್ತೆ, ಬ್ಲಡ್ ಪ್ರೆಷರ್. ಒಂಚೂರು ಓಡ್ಕೊಂಡ್ ಬನ್ನಿ, ಅವಾಗ ಹೈ ಆಗತ್ತೆ. ಎಲ್ರಿಗೂ ಗೊತ್ತಿರೋ, ಓಡಿದ್ರೆ ಹಾರ್ಟ್ ಬೀಟ್ ರೈಸ್ ಆಗತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗತ್ತೆ ಅಲ್ವಾ? ಹಾಗೆ ಇದು ಯಾಕಾಗತ್ತೆ ಅಂತ ಅನ್ನೋದಾದ್ರೆ ನೀವು ಮಾಡೋ ದಿನನಿತ್ಯದ ಕೆಲಸಗಳು ಮತ್ತೆ ನೀವು ತಿನ್ನೋ ಆಹಾರ, ಇದು ಎಲ್ಲದರ ಮೇಲೆ ಡಿಪೆಂಡ್ ಆಗಿ ಒಂದ್ಸತಿ ಹೈ ಇರುತ್ತೆ, ಒಂದ್ಸತಿ ಲೋ ಇರುತ್ತೆ. ಹೈ ಬಂದ ತಕ್ಷಣ ಗಾಬರಿ ಆಗಬೇಕಾಗಿದ್ದು ಅವಶ್ಯಕತೆ ಇಲ್ಲ. ನೀವು ತಿಂದಿರೋ ಫುಡ್, ನೀವು ಲಾಸ್ಟ್ ವೀಕ್ ಮಾಡಿರೋ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗಿ ಹೈ ಆಗಿರುತ್ತೆ. ಅದು ಫ್ಲಕ್ಚುವೇಟ್ ಆಗ್ತಾನೆ ಇರಬೇಕು. ಹೇಗೆ ಹಗಲು ರಾತ್ರಿ ಇರುತ್ತೋ ಹಾಗೆ ಇಲ್ಲೇ ನಮ್ಗೆ ನಿಮ್ ಈ BP ಶುಗರ್ದು ಏನಿದೆ ಅಲ್ವಾ, ಅದು ಬ್ಲಡ್ ಅಲ್ಲಿ ಲೆವೆಲ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದನ್ನ ನಾವು ಕಂಟ್ರೋಲ್ ನೋಡಿ ನಮ್ ಕ್ಲಿನಿಕ್ ವಿಶೇಷತೆನೆ ಅದೇ. ನಾವೀಗ ಎಲ್ಲೂ ನಿಮ್ಗೆ ಯಾವ್ದೇ ಇಂಜೆಕ್ಷನ್ ಮಾತ್ರ ಏನು ಕೊಡಲ್ಲ. ನ್ಯಾಚುರಲ್ ಆಗಿ ಥೆರಪೀಸ್ ಥ್ರೂ ಕ್ಯೂರ್ ಮಾಡೋದ್ರಿಂದ ನಮ್ಮನ್ನ ಎಷ್ಟೋ ಪೇಷಂಟ್ಗಳು ನ್ಯಾಚುರಲ್ ಡಾಕ್ಟರ್ ಅಂತ. ಹೌದು, ನಾನು ಅದಕ್ಕೆ ಯಾರೊಬ್ರು ಹೇಳಿದ್ದಕ್ಕಿಂತ ಬಂದಿರೋದು. ಹಿಂಗೆ ನ್ಯಾಚುರಲ್ ಡಾಕ್ಟರ್ ಇದ್ದಾರೆ, ಅವ್ರು ಫೇಮಸ್ ಆಗಿರೋದು ನ್ಯಾಚುರಲ್ ಥೆರಪಿಯಿಂದನೇ ಫೇಮಸ್ ಆಗಿರೋದು. ಅದಕ್ಕೆ ನಾನು ಬಂದಿರೋದು ಸರ್. ಸರ್ ಆಕ್ಚುಲಿ ಅಲೋಪತಿ ನಾನು ಓದಿದ್ರು ನೋಡಿ, ಅಲೋಪತಿ ಫಾರ್ಮಸಿನಲ್ಲಿ 2 ಸಬ್ಜೆಕ್ಟ್ ಬರುತ್ತೆ ನಮ್ಗೆ. ಫಾರ್ಮಾಸ್ಯೂಟಿಕ್ಸ್ ಅಂತಂದ್ರೆ ಅಲೋಪತಿನಲ್ಲಿ ಹೇಗೆ ಡ್ರಗ್ಸ್ ಹೇಗೆ ಮಾಡೋದು, ಥೆರಪಿ ಏನ್ ಕ್ಲಿಯರ್ ಮಾಡೋದು, ಇವೆಲ್ಲ ಇದೆ. ಸೊ ಅದನ್ನ ಏನು ಅಂತಂದ್ರೆ ಪ್ರಾಕ್ಟೀಸ್ ಮಾಡಿದಾಗ ಬೆಸ್ಟ್ ಅಲೋಪತಿ ಕೆಲವೊಂದು ಕಂಡೀಷನ್ಸ್ ಎಮರ್ಜೆನ್ಸಿ ಇದ್ದಾಗ ಅದನ್ನ ಮಾಡೋದು ಬಹಳ ಒಳ್ಳೇದು. ಅದೇ ರೀತಿ ಆಯುರ್ವೇದ ಕೆಲವೊಂದು ಡಿಸೀಸ್ ಗಳಿಗೆ ಒಳ್ಳೇದಿದೆ. ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ ಯಾವ್ದು ಇರೋದಿಲ್ಲ ಸರ್. ಬಟ್ ನಾನ್ ಚೂಸ್ ಮಾಡ್ಕೊಂಡಿದ್ದು ಈ ನ್ಯಾಚುರೋಪತಿ. ಯಾಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ. ಕರೆಕ್ಟ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಒಂದು. ಎರಡನೇದು, ಇದಕ್ಕೆ ಒಂದೇ ಒಂದು ಮೈನಸ್ ಪಾಯಿಂಟ್, ಎಲ್ಲದರಲ್ಲಿ ಪ್ಲಸ್ ಮೈನಸ್ ಇದೇ ಇರುತ್ತೆ. ಇದರಲ್ಲಿ ನ್ಯಾಚುರಲ್ ಆಗಿ ನಾವು ಕ್ಯೂರ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ನಾವು ನ್ಯಾಚುರೋಪತಿ ಅಂತ ಹೇಳ್ತೀವಲ್ಲ, ಅದರಲ್ಲೇನೆ ನಿಮ್ಗೆ ಅಡಗಿರುತ್ತೆ. ಏನು ನ್ಯಾಚುರಲ್ ಆಗಿ ಸರಿ ಹೋಗ್ಬೇಕು ಅಂದ್ರೆ ಸಮಯ ಬೇಕು. ಅದು ಒಂದು ಮೈಂಡ್ ಅಲ್ಲಿ ಪೇಷಂಟ್ಸ್ ಇಟ್ಕೊಂಡು ನಮ್ ಕ್ಲಿನಿಕ್ ಬನ್ನಿ. ಇವತ್ತು ಬಂದು ನಾವು ಒಂದು ವಾರದಲ್ಲಿ ಸರಿ ಮಾಡಿಕೊಡಿ ಅನ್ನೋದಾದ್ರೆ ದಯವಿಟ್ಟು ಬರಬೇಡಿ. ಯಾಕೆಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ನ್ಯಾಚುರೋಪತಿ ಥ್ರೂ ನ್ಯಾಚುರಲ್ ಥೆರಪೀಸ್ ನಾವು ಕ್ಯೂರ್ ಮಾಡೋದು, ಇದಕ್ಕೆ ಸಮಯ ಹಿಡಿಯುತ್ತೆ. ಅಂದ್ರೆ ನಿಮ್ ಲೆಕ್ಕ ಪ್ರಕಾರ ಪೇಷಂಟ್ಸ್ಗಳಿಗೆ ಪೇಷನ್ಸ್ ಇರಬೇಕು. ಖಂಡಿತ ಸರ್. ಈ ನ್ಯಾಚುರೋಪತಿನಲ್ಲಿ ಇರೋದೇ ಅದೇ. ಯಾಕೆಂದ್ರೆ ನೋಡಿ ನಾವು ಇಂಜೆಕ್ಷನ್ ಮಾಡಲ್ಲ, ಮಾತ್ರೆ ಕೊಡಲ್ಲ. ಓದಿದ್ರು ಅದನ್ನ, ಈಗ ಅಲೋಪತಿನಲ್ಲಿ ಹೇಳಿದ್ನಲ್ಲ ನಮ್ ಸಬ್ಜೆಕ್ಟ್ 2 ಇದ್ರ, ಫಾರ್ಮಾಸ್ಯೂಟಿಕ್ಸ್ ಅಂತ ಬರುತ್ತೆ, ಫಾರ್ಮಕಾಗ್ನಸಿ ಅಂತ ಬರುತ್ತೆ. ಫಾರ್ಮಕಾಗ್ನಸಿನಲ್ಲಿ ಆಯುರ್ವೇದನೇ ಯಾವ ಗಿಡಮೂಲಿಕೆಗಳಿಂದ ಏನಾಗತ್ತೆ ಅಂತಾನೆ ಸಬ್ಜೆಕ್ಟ್ ಓದ್ತೀವಿ. ಆಮೇಲೆ ಇದು ಫಾರ್ಮಾಸ್ಯೂಟಿಕ್ಸ್ ಅಲ್ಲಿ ಯಾವ್ದರ ಇಂಜೆಕ್ಷನ್ ಮಾಡ್ಬೇಕು, ಮಾತ್ರೆ ಮಾಡ್ಬೇಕಂತಾನೆ ಹೇಳ್ತಾರೆ. ಇವೆಲ್ಲ ನಾವು ಓದಿದ್ರು ನನಗೆ ಒಲವು ಈ ಕಡೆ ಅಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಯಾಕೆ ಬಂತು ಅಂತಂದ್ರೆ, ಇದು
ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ಅನ್ಕ್ಯೂರ್ಡ್ ಕೆಲವೊಂದು ಲಾಂಗ್ ಟರ್ಮ್ ಡಿಸೀಸ್ ಇರುತ್ತಲ್ವಾ, ಇದರಲ್ಲಿ ಸಾಧ್ಯ ಇದೆ. ಈ ಪೇಷನ್ಸ್ ನಿಮಗಿದ್ರೆ, ನಾನು ಹೇಳಿದ್ನಲ್ಲ ಸರ್, ಈಗ ವೆರಿಕೋಸ್ ವೇನ್ ಅನ್ನು ಈಗ ಟ್ರೀಟ್ಮೆಂಟ್ ಮಾಡಕ್ ಬಹಳ ಕಷ್ಟ. ಅಲೋಪತಿನಲ್ಲಿ ಆಯುರ್ವೇದದಲ್ಲಿ ಆಗೋದಿಲ್ಲ ಸಾಮಾನ್ಯವಾಗಿ. ಇದು ನ್ಯಾಚುರೋಪತಿನಲ್ಲಿ ಯಾಕಾಗತ್ತೆ ಅಂದ್ರೆ ಅವ್ರು ಸಮಯ ಕೊಟ್ಟು ನಾವು ಇಲ್ಲಿ ಕೆಲವೊಂದು ಕಪ್ಪಿಂಗ್ ಥೆರಪಿ ಅಂತ ಇರುತ್ತೆ, ಇನ್ನೊಂದು ಕೆಲವೊಂದು ಆತರ ಎಲ್ಲ ನಾವು ಮಾಡ್ತೀವಿ. ಸಮಯ ಬೇಕು. ಈ ಬಿ ಪಿ ಶುಗರ್ನು ಅಷ್ಟೇ, ಬಂದ ತಕ್ಷಣ ಒಂದೇ ದಿನದಲ್ಲಿ ಹೋಗುತ್ತೆ ಅಂತ ಹೇಳಲ್ಲ. ಅದು 3 ರಿಂದ 6 ತಿಂಗಳು ಟೈಮ್. ಅದು ಕೆಲವೊಂದು ಫುಡ್ ಥೆರಪಿ ಮತ್ತೆ ಕೆಲವೊಂದು ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟ್ ಥೆರಪಿ ಅಂತ ಇರುತ್ತೆ. ಆ ತರ ನಾವು ಥೆರಪೀಸ್ ಯೂಸ್ ಮಾಡಿಬಿಟ್ಟು ಇದು ಇವ್ರಿಗೆ ಮಂತ್ಲಿ ಒನ್ಸ್ ಬಂದ್ರೆ ಸಾಕು. ಅವರು ನೋಡಿ ಒಂದ್ 4-5 ಇದು ನಮ್ದು ಡಿಸೀಸಸ್ ಇದೆ, ಬಿ ಪಿ, ಶುಗರು, ಥೈರಾಯ್ಡ್, ಆಮೇಲೆ ನಿಮ್ಗೆ ಈ ಅಸ್ತಮಾ ಇರ್ಬೋದು, ಸ್ಕಿನ್ ಡಿಸೀಸ್ ಇರ್ಬೋದು, ವೇಟ್ ಲಾಸ್ ಇರ್ಬೋದು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ತಿಂಗಳಿಗೆ ಒಂದ್ಸತಿ ಬಂದು ಹೋದ್ರೆ ಸಾಕು. ನಾವು ಅವ್ರಿಗೆ ಔಟ್ ಸ್ಟೇಷನ್ ಇಂದ ಆದ್ರೂ ಸರಿ, ಲೋಕಲ್ ಇದ್ರು ಅದರಲ್ಲಿ ಕ್ಯೂರ್ ಆಗ್ತಾ ಇರತ್ತೆ. ಯಾಕೆಂದ್ರೆ ನಾವು ರೀಡಿಂಗ್ ಇಡ್ತೀವಿ, ಸುಮ್ನೆ ಹೇಗೆ ಅಂತ ಹೇಳಲ್ಲ. ಈಗ ಶುಗರ್ ಇದ್ದವ್ರಿಗೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬಿಫೋರ್ ಆಫ್ಟರ್ ಫುಡ್ ಶುಗರ್ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ, ಮಂತ್ಲಿ ನಿಮ್ಗೆ ರಿಕವರಿ ಆಗತ್ತೆ. ಅದನ್ನ ನಾವು ಹೇಳ್ಕೊಡ್ತೀವಿ. ಸಕ್ಸಸ್ ಗೆ ಯಾವ್ದು ಶಾರ್ಟ್ ಕಟ್ ಇಲ್ಲ, ಸಿಂಪಲ್ ಸರ್. ಅದಕ್ಕೆ ನಾವು ಏನ್ ಮಾಡ್ತೀವಿ, 3 to 6 months ಅಲ್ಲಿ ನಾವು 1 ತಿಂಗಳು 2 ತಿಂಗಳಲ್ಲಿ ಬೇರೆ ಬರ್ದೇನೂ ಇರ್ಬೋದು, ರೆಡ್ಯೂಸ್ ಕಮ್ಮಿ ಅಷ್ಟೇನ್ ಇಫೆಕ್ಟಿವ್ ಆಗಿಲ್ಲ, ಒಂದ್ 2-3 ಪಾಯಿಂಟ್ ಅಂತ 3rd ಮಂತ್ ಇಂದ ಕ್ಯೂರ್ ಆಗಿರೋ ಪೇಷಂಟ್ ಇದ್ದಾರೆ. ಸೊ ಒಬ್ರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ ಸರ್, ಅವ್ರು ಮಾಡೋ ಆಕ್ಟಿವಿಟೀಸ್, ಅವ್ರು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ ಬಂದ್ರೆ ಸೊ ಇದನ್ನು ಕಂಟ್ರೋಲ್ ಆಗತ್ತೆ. ಅದಕ್ಕೆ ನಾವು ಕೆಲವೊಂದು ಹೇಳ್ತೀವಿ ನ್ಯಾಚುರಲ್ ಆಗಿ ಯಾವ ರೀತಿ ನಿಮ್ ಫುಡ್ ಲೈಫ್ ಸ್ಟೈಲ್ ಅಳವಡಿಸ್ಕೋಬೇಕು ಏನು ಎಲ್ಲ, ಅವಾಗ ಅದನ್ನ ಫಾಲೋ ಮಾಡಿದ್ರೆ ಇವೆಲ್ಲಾನು ಕ್ಯೂರ್ ಆಗತ್ತೆ. ಸೊ ಒಂದು 3 to 6 months ಅಲ್ಲಿ ನಿಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಬಂತ, ನಾವು ಹೇಳೋದ್ ಬೇಕಾಗಿಲ್ಲ, ಅವಾಗ ಪೇಷಂಟ್ಸ್ ಆಟೋಮೆಟಿಕ್ ಅಂದ್ರೆ ಇದು ಲೈಫ್ ಲಾಂಗ್ ಕ್ಯೂರ್ ಆಗುತ್ತೆ. ಲೈಫ್ ಲಾಂಗ್. ಸರ್ ಈಗ ನಾನು ಹೇಳೋದು, ಒಂದು 4-5 ವರ್ಷ ಆಯ್ತು ಬಿ ಪಿ ಶುಗರ್ ಬಂದು ಅಂತ ಇಟ್ಕೊಳ್ಳಿ, ಅವ್ರಿಗೆ ಒಂದು 3 to 6 months ಅಲ್ಲಿ ಕ್ಯೂರ್ ಆಗತ್ತೆ. ಈಗ 3 to 6 months ಅಲ್ಲಿ ಈಗ ಒಂದು 10-20 ವರ್ಷದಿಂದ ನನಗಿದೆ ಅಂತ ಅನ್ನೋರು ಬರ್ತಾರೆ. ಅವ್ರಿಗೆ ನಾನು ಹೇಳೋದು, ಸರ್ 20 ವರ್ಷ ಇದೆ ಅಲ್ವಾ, 1 ವರ್ಷಕ್ಕೆ 1 ತಿಂಗಳು ನಮ್ಗೆ ಟ್ರೀಟ್ ಮಾಡಕ್ ಬಿಡಿ. ಒಂದ್ ನ್ಯಾಯ ಅಲ್ವಾ ನಾನು ಮಾತಾಡೋದು? 1 ವರ್ಷಕ್ಕೆ 1 ತಿಂಗಳು, 20 ವರ್ಷಕ್ಕೆ 20 ತಿಂಗಳು ನನ್ಗೆ ಬಿಡ್ತೀರಾ, ನಿಮ್ ಕ್ಯೂರ್ ಆಗತ್ತೆ. ಸುಮ್ನೆ ನಾವು ಫಾಲ್ಸ್ ಯಾಕೆ ಸರ್ ಹೇಳ್ಬೇಕು ಅಲ್ವಾ? ಹಾಗೆ 6 ತಿಂಗಳು ಇರುತ್ತಲ್ವಾ, ಅಟ್ ಲೀಸ್ಟ್ 1 ವರ್ಷ 6 ತಿಂಗಳು, 3 to 6 months ನಾರ್ಮಲ್ ಇದೆ. 6 ತಿಂಗಳು ಇರೋದು, 1 ವರ್ಷ ಪೇಷನ್ಸ್ ಇದೆಯಾ, ನಾವು ಹೇಳೋದು ಮಾಡಿ, ತಿಂಗಳಿಗೆ ಒಂದೇ ಸತಿ ತಾನೇ ಬರೋದು, ಬಂದು ಹೋಗಿ ಇಲ್ಲ, ಆಮೇಲೆ ಫುಲ್ ಲೈಫ್ ಟೈಮ್ ನೀವು ಕ್ಯೂರ್ ಹಾಕೊಂಡು ಆರಾಮಾಗಿರ್ಬೋದಲ್ವಾ? ಲೈಫ್ ಲಾಂಗ್ ನೀವು ಟ್ಯಾಬ್ಲೆಟ್ಸ್ ಎಷ್ಟು ದಿನ ತಗೊಂತೀರಾ? ಹೌದೌದು ಅಲ್ವಾ? ಅದ್ರ ಸೈಡ್ ಎಫೆಕ್ಟ್ಸ್ ಗಳೇನು? ಸಹಜ ಅಲ್ವಾ ಸರ್? ಈಗ ಬಾಡಿನಲ್ಲಿ ಫಾರಿನ್ ಪಾರ್ಟಿಕಲ್ ಅಂತ ಕರಿತೀವಿ. ನ್ಯಾಚುರಲ್ ಆಗಿ ಏನಿರುತ್ತೋ ಅದನ್ನ ನಾವು ಸೇವಿಸ್ತಾ ಇದ್ರೆ ಸೈಡ್ ಎಫೆಕ್ಟ್ ಆಗಲ್ಲ. ಫಾರಿನ್ ಪಾರ್ಟಿಕಲ್ ಯಾವುದೇ ಕೆಮಿಕಲ್ ಯುಕ್ತ ಪದಾರ್ಥ ನಮ್ಮ ಬಾಡಿ ಒಳಗಡೆ ಹೋದ್ರೆ, ಫಾರಿನ್ ಪಾರ್ಟಿಕಲ್ ಎಂಟರಿಂಗ್ ಇಂಟು ದ ಬಾಡಿ ಅಂದಾಗ ಅದು ಒಳ್ಳೇದು ಆಗತ್ತೆ, ಪ್ಲಸ್ ಅದ್ರ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತಾನೆ ಈ ತರ ನ್ಯಾಚುರೋಪತಿಸಮ್ ಅವರು ತಾಳ್ಮೆ ಇಟ್ಕೊಂಡು ಬಂದ್ರೆ ಖಂಡಿತ ಕ್ಯೂರ್ ಆಗುತ್ತೆ. ಸರ್, ನನಗೆ ಈ ಶುಗರ್ ಬಗ್ಗೆ ಕೇಳಬೇಕಾಗಿತ್ತು. ಈ ಒಂದು ಶುಗರ್ ಇದೆಯಲ್ಲ, ಇತ್ತೀಚೆಗೆ ಒಂದು 10-15 ವರ್ಷದಿಂದ ತುಂಬಾನೇ ಜಾಸ್ತಿ ಆಗಿದೆಯಲ್ಲ, ಏನ್ ಇದು ಕಾರಣ? ಅಂದ್ರೆ ಅದು ಶುಗರ್ ಇಷ್ಟು ಲೆವೆಲ್ ಇಷ್ಟೇ ಇರಬೇಕು, ಅದೇನು ಕಡಿಮೆ ಮಾಡಿದಾರಾ, ಅದು ಏನ್ ಕತೆ ಅಂತ? ಸರ್, ಒಂದು 2-3 ಎಕ್ಸಾಂಪಲ್ ಹೇಳ್ಬೋದು. ಡೀಪ್ ಆಗಿ ಹೋದಾಗ ಸಾಕಷ್ಟು ಇರುತ್ತೆ, ಹೇಳಿದ್ರೆ ಅದೇ ಒಂದು 1 or 2 hour ಎಕ್ಸ್ಪ್ಲೇನ್ ಮಾಡೋದಾಗತ್ತೆ. ಅದು ಬೇಡ, ಡೀಪ್ ಆಗಿ ಸಂಕ್ಷಿಪ್ತವಾಗಿ ಹೇಳಿದ್ರೆ ಅದು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿನಲ್ಲಿ ಏನಂದ್ರೆ, ನೋಡಿ, ಒಂದೇದ್ದು ನಾವು ತಿನ್ನೋ ಆಹಾರ ಅದು ಕೆಮಿಕಲ್ ಯುಕ್ತ ಆಗಿದೆ. ಮೊದಲು ನಮ್ಮ ತಂದೆ ಆಯ್ತು, ನಮ್ಮ ತಾತ ಆಯ್ತು, ಏನ್ ಮಾಡ್ತಿದ್ರು ಗೊತ್ತಾ? ಈ ತಿಪ್ಪಿ ಗೊಬ್ಬರದಿಂದ ನಾವು ಬೆಳೆಗಳನ್ನು ಬೆಳೀತಾ ಇದ್ರು. ಆರ್ಗ್ಯಾನಿಕ್, ಕಂಪ್ಲೀಟ್ ಆರ್ಗ್ಯಾನಿಕ್ ಇರ್ತಿತ್ತು. ಪೆಸ್ಟಿಸೈಡ್ ಎಲ್ಲೋ ಒಬ್ಬ ಹೊಡಿತಾ ಇದ್ದ. ಈಗ ಅವಾಗ ಆ ಫುಡ್ ಹೆಂಗಿತ್ತು ಸಾಲಿಡ್ ಅಂದ್ರೆ, ನೀವು ಅದನ್ನ ತಿಂದ್ಬಿಟ್ಟು ಅದ್ ಫುಡ್ ತಿನ್ನೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಅಷ್ಟೇ ಚೆನ್ನಾಗಿತ್ತು ಸರ್. ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಾ ಇದ್ರು ಗೊತ್ತಾ ಅವರು. ಅದಕ್ಕೆ ಅಷ್ಟೇ 100 ವರ್ಷ ಏಜ್ ಇತ್ತು. ಅವಾಗ ಯಾವ ಬಿ ಪಿ ಶುಗರ್ ಇತ್ತು ಸರ್ ಅವ್ರಿಗೆ? ಏನು ಬಿ ಪಿನೂ ಇರ್ಲಿಲ್ಲ, ಶುಗರ್ ಇರ್ಲಿಲ್ಲ, ಹೆಲ್ದಿಯಾಗಿ ಬದುಕ್ತಿದ್ರಲ್ವಾ? ನೀವ್ ಹೇಳಿದ್ರಿ ಇತ್ತೀಚೆಗೆ ಬರ್ತಾ ಇದೆ ಅಲ್ಲ ಎಲ್ಲಾ ಕಡೆಗಂತ. ಅದು ಯಾಕೆ ಅಂದ್ರೆ ಈ ಲೈಫ್ ಸ್ಟೈಲ್ ಫುಡ್ ತುಂಬಾ ಚೇಂಜ್ ಆಗಿದೆ. ಈಗ ನಾವು ತಿಂತಾ ಇರೋ ಆಹಾರ ನೋಡಿ, ಎಸ್ಪೆಷಲಿ ಇಲ್ಲಿ ಬೆಂಗಳೂರು, ನಾವೇನೋ ಈಗ ನಾವು ಎಲ್ಲಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಮಾಡ್ತೀವಿ ಎಲ್ಲ, 100ಕ್ಕೆ 60-70% ಜನ ಬೆಂಗಳೂರಲ್ಲಿ ಹೊರಗಡೆಯಿಂದ ಬಂದು ಸೆಟ್ಲ್ ಆಗಿರೋ ಜನನೇ ಇದಾರೆ. 90% ಅಲ್ವಾ? ನೋಡಿ, 60 ಅಂದ್ರೆ ನೀವು 90% ಹೇಳ್ತಾ ಇದ್ದೀರಿ. ಏನಂದ್ರೆ ಅವ್ರು ಸೆಟ್ಲ್
ಮಾಡ್ಕೊಳಕ್ ಬಂದಾರೆ. ಆದ್ರೆ ಇಲ್ಲಿ ಯಾರಿಗ್ ಗೊತ್ತು, ಇಲ್ಲಿದೆಲ್ಲ ನೀರು ವೇಸ್ಟೇಜ್ ನೀರು ಕೆಂಗೇರಿಗೆ ಹೋಗುತ್ತೆ ಸರ್. ಕೆಂಗೇರಿ ಅಕ್ಕಪಕ್ಕ ಮೋರಿ ಹೊಲಗದ್ದೆಗಳಲ್ಲಿ ತರಕಾರಿ ಬೆಳಿತಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಮಿಕ್ಸ್ ಆಗತ್ತಾ? ಆ ತರಕಾರಿನಲ್ಲಿ ಎಷ್ಟು 100ಕ್ಕೆ ನಿಮ್ಗೆ 100% ಬಂದಿಲ್ಲ ಅಂತಂದ್ರೆ ಸಮ್ ಎಕ್ಸ್ಟೆಂಟ್ ಒಂದು 10-20% ಆದ್ರೂ ಆ ಬೆಳೆಗಳಲ್ಲಿ ಮಿಕ್ಸ್ ಆಗತ್ತಾ? ಆಮೇಲೆ ಪೆಸ್ಟಿಸೈಡ್ ಹೊಡಿತಾರೆ ಅದಕ್ಕೆ. ಇವೆಲ್ಲಾನು ನಾವು ಬಂದು ತಿಂತಾ ಇದ್ದಾಗ ಫಸ್ಟ್ ಆಫ್ ಆಲ್ ಕೆಮಿಕಲ್ ಯುಕ್ತ ವಸ್ತು ಆಗತ್ತೆ ಒಂದು. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಸರ್. ಇಲ್ಲಿಂದ ನಾನು ಹೋಗ್ತೀನಾ, ಮೊದಲೇನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಈಗ ಕಾರ್ ಇದೆ, ಅದ್ರ ಕಾರಲ್ಲಿ ಎಸಿ ಬೇಕು, ಎಸಿ ಕಾರಲ್ಲಿ ಓಡಾಡ್ತೀವಿ. ಆಮೇಲೆ ಇಲ್ಲ ಇಲ್ಲೇ ಹತ್ರ ಇದೆಯಾ, ಸ್ಕೂಟರ್ ತಗೊಂಡು ಹೋಗ್ತೀವಿ. ನಡ್ಕೊಂಡು ಹೋಗ್ತೀವ ಸರ್? ಇಲ್ಲ. ಅವೆಲ್ಲ ಬಿಟ್ಕೋಬೇಕು. ಒಂದ್ 2 ಮಾಲೆ ಸ್ಟೋರೇಜ್ ಬಿಲ್ಡಿಂಗ್ ಇತ್ತಂದ್ರೆ ಲಿಫ್ಟ್ ಬೇಕು ಅಲ್ವಾ? ನಾವು ಅದನ್ನೇ ನಾವು ಚೇಂಜ್ ಮಾಡ್ಕೋಬೇಕು ಲೈಫ್ ಅನ್ನ. ಏನು ಫಿಸಿಕಲಿ ಮಿನಿಮಮ್ ಎಕ್ಸರ್ಸೈಸ್ ಅಂತ ನಮ್ಮ ಬಾಡಿಗೆ ಕೊಡ್ಬೇಕು. ಅವಾಗ ನಮ್ ಕ್ಲಿನಿಕ್ ಅಲ್ಲಿ ಬಂದವರಿಗೆ ಪ್ರತಿಯೊಂದು ಒಂದು ವಾರ್ನಿಂಗ್ ಸ್ಟ್ರಿಕ್ಟ್ಲಿ ಲೈನ್ ಅಂತ ಇದೆ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಪ್ರತಿಯೊಬ್ಬರಿಗೆ ಒಂದೊಂದು ಲೈನ್ ಬರಿತೀವಿ. ಏನ್ ಲೈನ್ ಬರಿತೀವಿ ಅಂತ ಇಲ್ಲಿ ಇರುತ್ತೆ, ನೀವು ನೋಡ್ಲಿ. ಸ್ಟ್ರಿಕ್ಟ್ಲಿ 1 hour ವಾಕಿಂಗ್ ಅಂತ ನಾವು ಬರಿತೀವಿ. ಅದು ವಾಕಿಂಗ್ ಬರೋದ ಉದ್ದೇಶ ಏನು ಅಂದ್ರೆ ಮಿನಿಮಮ್ ಎಕ್ಸರ್ಸೈಸ್ ಆದ್ರೂ ಆಗ್ಲಿ ಬಾಡಿಗೆ ಅಂತ. 1 hour ಅಟ್ ಲೀಸ್ಟ್. ಅದು ನೋಡಿ ರೂಲ್ಸ್ ಇಲ್ಲ ಇದಕ್ಕೆ. ಏನು ಬೆಳಿಗ್ಗೆನೆ ಮಾಡ್ಬೇಕು ಎದ್ದ ತಕ್ಷಣ ಅನ್ನೋದಿಲ್ಲ. ಬೆಳಿಗ್ಗೆ ಸಿಗ್ತಾ ಟೈಮ್ ಬೆಳಿಗ್ಗೆ ಮಾಡಿ, ಮಧ್ಯಾಹ್ನ ಸಿಗ್ತಾ ಮಧ್ಯಾಹ್ನ ಮಾಡಿ, ಇಲ್ಲ ರಾತ್ರಿ ಊಟ ಆದ್ಮೇಲೆ ಅಟ್ಲೀಸ್ಟ್ ಮಲಗೋಗಿಂತ ಮುಂಚೆ ನೀವು ಮಾಡ್ತೀರಾ ಮಾಡಿ 1 hour ವಾಕ್ ಮಾಡಿ. ನಿಮಗೆ 90% ಡಿಸೀಸಸ್ ಬರಲ್ಲ. ಇದನ್ನ ನಾನು ಹೇಳಿ ಕಳಿಸ್ತೀನಿ. ಅವ್ರಿಗೆ ಅಂತಾರೆ ನಾವು ನ್ಯಾಚುರೋಪತಿನಲ್ಲಿ 1 hour ವಾಕಿಂಗ್ ಈಸ್ ಅ ಮೆಡಿಸಿನ್ ಅಂತ ಹೇಳಿ ಕಳಿಸ್ತೀನಿ ನಾನು. ಮೆಡಿಸಿನ್ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನಾನು ಕೇಳ್ಪಟ್ಟಿದ್ದೆ ನಿದ್ದೆನೂ ಮೆಡಿಸಿನ್, ವಾಕಿಂಗು ಮೆಡಿಸಿನ್, ಆಮೇಲೆ ನಿಮಗೆ ಇವೆಲ್ಲ ಏನೋ ಉಸಿರಾಟದ ಇದೆಯಲ್ಲ ಅವೆಲ್ಲ ಮೆಡಿಸಿನ್ ಅಂತಾರೆ. ಅಂದ್ರೆ ಇಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ನಿಮ್ಮಲ್ಲೇ ಮೆಡಿಸಿನ್ ಇದೆ. ಕೆಲವೊಂದು ಪೇಷಂಟ್ ನನಗೆ ಏನ್ ತಮಾಷೆ ಏನ್ ಗೊತ್ತಾ ಸರ್, ಬಂದಾಗ ಹೇಳ್ದೆ ನೋಡಿ ಈ ತರ ನೀವು 1 hour ವಾಕಿಂಗ್ ಮಾಡಿದ್ರೆ ನ್ಯಾಚುರಲ್ ಮೆಡಿಸಿನ್ ಡಾಕ್ಟರ್ ಹತ್ರನೇ ಬರ್ಬೇಕಾಗಿಲ್ಲ, ಲಿಮಿಟೆಡ್ ಆಹಾರ ಅದನ್ನ ತಿಂದ್ರೆ. ಸರ್ ನೀವೇನ್ ಸೀಕ್ರೆಟ್ ಹೇಳ್ಬಿಡ್ತೀರಾ ಮತ್ತೆ ನಿಮ್ಗೆ ಪೇಷಂಟೇ ಬರಲ್ಲ ಅಂತ ತಮಾಷೆ ಮಾಡಿದ್ರು. ನಾನಂದೆ ಪೇಷಂಟ್ ಬರೋದು ಇಂಪಾರ್ಟೆಂಟ್ ಅಲ್ಲ, ಬಂದವ್ರು ಇಲ್ಲಿ ಹೆಲ್ದಿ ಆಗಿ ಹೋಗ್ತೀವಿ, ಇಲ್ಲಿ ಒಳ್ಳೇದ್ ಕಲ್ತ್ವಿ ಅಂತ ಹೇಳಿ ಹೋಗ್ತಾರ ನೋಡಿ, ಅದು ಇಂಪಾರ್ಟೆಂಟ್ ನನಗೆ ಅಂತ ನಾವ್ ಹೇಳೋದು. ಸರ್ ಇದ್ರ ಜೊತೆಗೆ ನೀವೇನಾದ್ರೂ ಕೊಡ್ತೀರಾ ಅಂದ್ರೆ ಏನಾದ್ರೂ ಈಗ ಆಯುರ್ವೇದಿಕ್ ಸಂಬಂಧ ಅಂದ್ರೆ ಟ್ಯಾಬ್ಲೆಟ್ ಏನಾದ್ರೂ ನೀವೇನಾದ್ರೂ ಕೊಡ್ತೀರಾ ಅಂತ? ನೋಡಿ ಸಿಂಪಲ್ ನಾನು ಹೇಳ. ಆಯುರ್ವೇದ ಅಲೋಪತಿನಲ್ಲಿ ನೋಡಿ, ಅಲೋಪತಿನಲ್ಲಿ ಅಂತಂದ್ರೆ ಕೆಮಿಕಲ್ ಫಾರ್ಮ್ ಅಲ್ಲಿ ಇರೋ ಬಾಡಿಗೆ ಏನೇನ್ ಬೇಕೋ, ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ಅಂತ ಇರುತ್ತೆ, ಈಗ ನೋವು ಬಂದಾಗ ಬ್ರೂಫಿನ್ ಅಂತ ಇರುತ್ತೆ. ಸೊ ಆ ತರ ಕೆಲವೊಂದು ಡೈಕ್ಲೋಫೆನಿಕ್ ಅಂತ ಇರುತ್ತೆ, ಸುಮಾರು ಎಸ್ಟೋಫೆನಿಕ್, ಸುಮಾರು ಡ್ರಗ್ಸ್ ಬರುತ್ತೆ. ಅದನ್ನ ಒಂದು ಫಾರ್ಮು ಟ್ಯಾಬ್ಲೆಟ್ ಇಂಜೆಕ್ಷನ್ ಅಲ್ಲಿ ಮಾಡಿ ಬಾಡಿ ಕೊಟ್ಟು ಕ್ಯೂರ್ ಮಾಡೋದು ಅಲೋಪತಿ ಪ್ರಾಕ್ಟೀಸ್ ಮಾಡೋದು. ಆಯುರ್ವೇದಿಕ್ ನಲ್ಲಿ ಏನಾಗತ್ತೆ, ಆಯುರ್ವೇದಿಕ್ ನಲ್ಲಿ ಲೀಫು, ರೂಟು, ಸ್ಟೆಮ್ಮು, ಗಿಡದ್ದು ಕೆಲವೊಂದು ಅಶ್ವಗಂಧ ಅಂತ ಇರುತ್ತೆ, ಇನ್ ಕೆಲವೊಂದು ಸಾಕಷ್ಟು ಡ್ರಗ್ಸ್ ಬರುತ್ತೆ. ಅದು ನಿಮ್ಗೆ ಒಂದೊಂದು ಯೂಸ್ ಅಂತ ಕೊಡ್ತಾರೆ. ಈಗ ಅಲೋಪತಿ, ಆಯುರ್ವೇದ, ನ್ಯಾಚುರೋಪತಿ ಡಿಫ್ರೆನ್ಸ್ ಏನು ಅಂದ್ರೆ, ಅದು ಕೆಮಿಕಲ್ ಫಾರ್ಮ್ ಅಲ್ಲಿ ಇರೋದು, ಇದು ಲೀಫ್, ರೂಟ್, ಸ್ಟೆಮ್ ಫಾರ್ಮ್ ಅಲ್ಲಿ ಇರೋದು ಆಯುರ್ವೇದ. ನ್ಯಾಚುರೋಪತಿ ಅಂತಂದ್ರೆ ಇದು ಗಾಡ್ ಮೇಡ್ ಅಂದ್ರೆ ರೆಡಿ ಫುಡ್, ಇದನ್ನ ಅಲ್ಟ್ರೇಷನ್ ಮಾಡಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಒಂದು ಡೈಜೆಸ್ಟಿವ್ ಸಿಸ್ಟಮ್ ನಿಮ್ದು ಸರಿ ಹೋಗ್ಬೇಕು ಅಂತ ಅನ್ನೋದಾದ್ರೆ, ಈಗ ಜೀರಿಗೆ ಯಾರ ಮನೆಯಲ್ಲಿ ಇರಲ್ಲ ಸರ್. ಆಮೇಲೆ ಜೀರಿಗೆನ ಅಲ್ಟರ್ ಏನ್ ಮಾಡ್ತೀರಿ ನೀವು? ರೆಡಿ ಫುಡ್ ಅಲ್ವಾ ಅದು, ಮರದಿಂದ ರೆಡಿ ಆಗಿ ಬಂದಿರೋ ಫುಡ್ ಏನಿರುತ್ತೆ ನೋಡಿ, ಅದನ್ನ ನ್ಯಾಚುರೋಪತಿ ಅಂತ ಕರಿತೀವಿ. ಅದೇ ರಿಯಲ್ ನ್ಯಾಚುರೋಪತಿ. ನಾವು ಅದರಲ್ಲಿ ಏನು, ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಏನು ಡೈಜೆಸ್ಟಿವ್ ಸಿಸ್ಟಮ್ ಸರಿ ಮಾಡ್ಲಿಕ್ಕೆ ಜೀರಿಗೆ ಅಂತ ಒಂದು 10-12 ಐಟಮ್ ಬರುತ್ತೆ. ಜೀರಿಗೆ ಇರ್ಬೋದು, ಚಕ್ಕೆ ಇರ್ಬೋದು, ಈ ತರ ಒಂದು ಕೆಲವೊಂದಿಷ್ಟು ಐಟಮ್ಗಳು ನಾವು ಪೌಡರ್ ಫಾರ್ಮ್ ಅಲ್ಲಿ ರೆಡಿ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ತಗೊಳ್ಳಿ ಅಂತ ಹೇಳ್ತೀವಿ. ಈಗ ಇಲ್ಲಿದೆ ಅಲ್ವಾ, ಇದು ಈ ಪದಾರ್ಥ, ಇದು ನಿಮ್ ಗ್ಯಾಸ್ಟ್ರಿಕ್, ಎಸಿಡಿಟಿ ಈ ತರ ಏನಿರುತ್ತಲ್ವಾ ಅದನ್ನ ದೂರ ಮಾಡ್ಲಿಕ್ಕೆ ಕೊಡ್ತೀವಿ. ಈಗ ಇದನ್ನ ಸ್ಮೆಲ್ ನೋಡಿದಾಗ ನಿಮ್ಗೆ ಜೀರಿಗೆದೆ ಬರುತ್ತೆ. ಅಂದ್ರೆ ರೆಡಿ ಫಾರ್ಮ್, ಇದನ್ನ ನಾವು ಅಲ್ಟ್ರೇಷನ್ ಏನು ಮಾಡಂಗಿಲ್ಲ, ಓನ್ಲಿ ಪೌಡರ್ ಕ್ಲೀನ್ ಮಾಡಿ ಪೌಡರ್ ಮಾಡ್ಬೇಕು. ಆಮೇಲೆ ಸ್ಟಡಿ ಮಾಡಿರ್ತೀವಿ, ರಿಸರ್ಚ್ ಮಾಡಿರ್ತೀವಿ, ಯಾವ್ದು ಪದಾರ್ಥ ತಗೊಂಡ್ರೆ ಯಾವ ಡಿಸೀಸ್ ಹೋಗುತ್ತೆ, ಕ್ಲಿನಿಕಲ್ಲಿ ಟೆಸ್ಟ್ ಮಾಡಿ ಪೇಷಂಟ್ ಕೊಟ್ಟು ಕ್ಯೂರ್ ಆದ್ಮೇಲೆ ಆಮೇಲೆ ಎಲ್ಲ ಕಡೆ ಕೊಡ್ತೀವಿ. ಸೊ ಅದು ರಿಸಲ್ಟ್ ಬರುತ್ತೆ. ಆದ್ರೆ ಅದೇ ಹೇಳಿದ್ನಲ್ಲ, ಪೇಷನ್ಸ್ ಬೇಕು. ಇವತ್ತು ತಗೊಂಡ ತಕ್ಷಣ ನಾಳೆನೇ ಸರಿ ಹೋಗೋದಿಲ್ಲ, ಸಮಯ ಇರುತ್ತೆ. ಬೇಸಿಕ್ ಆಗಿ ಒಂದು 3 to 6 months ಸಮಯ ಕೊಟ್ರೆ
ಅದು ಎಲ್ಲ ಸಿಂಪಲ್ ಸರ್. ಈಗ ಸ್ಟೈರಾಯ್ಡ್ ತಗೊಂಡ್ಬಿಟ್ಟು ಬಾಡಿನ ಬೆಳೆಸ್ಕೊಳ್ಳೋದು ಅಥವಾ ನ್ಯಾಚುರಲ್ ಆಗಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮಾಡಿದವರು ನ್ಯಾಚುರಲ್ ಆಗಿ ಮಾಡಿದವರು ಲೈಫ್ ಲಾಂಗ್ ಇರುತ್ತೆ. ಇದು 6 ತಿಂಗಳಿಗೆ 3 ತಿಂಗಳಿಗೆ ಮಾಡಿದವನು 6 ತಿಂಗಳಿಗೆ ಕಳ್ಕೊಂಡ್ಬಿಡ್ತಾನೆ ಅದನ್ನ. ಹಾಗೆ ಸರ್ ಇದು ಅಷ್ಟೇ. ಈಗ ಈ ನೇಚುರೋಪತಿಯಿಂದ ನೀವು ಹೇಳಿದ್ರಿ, ಈಗ ವೇಟ್ ಲಾಸ್ಗೂ ಇದೇ ತರನ ಇರೋದ ಸರ್? ಸರ್ ಅದನ್ನ ಹೇಳ್ತೀನಿ. ವೇಟ್ ಲಾಸು ಒಂದೇ ಟೈಮ್ ಬಂದ್ಬಿಟ್ರೆ ನಿಮ್ಗೆ ಅದು ಹೇಗೆ ಅಂತಂದ್ರೆ, ಒಂದು ಚಾರ್ಟ್ ಮಾಡ್ತೀವಿ ನೋಡಿ, ಇದರಲ್ಲಿ ಮತ್ತೆ ಏನು ಅಧ್ಯಾತ್ಮ ಮಿಕ್ಸ್ ಆಗತ್ತೆ. ಏನು ಅಂತಂದ್ರೆ, ಈ ನಾವು ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರು ಕುಂಡ್ಲಿ ತಗೊಂಡು ಬಿಟ್ಟು ಡೇಟ್ ಆಫ್ ಬರ್ತ್ ಪ್ರಕಾರ ಹೆಸರು ಮೇಲೆ ಹೋಗಲ್ಲ. ಡೇಟ್ ಆಫ್ ಬರ್ತ್ ಪ್ರಕಾರ ಯಾಕೆ ಹೋಗ್ತೀವಿ ಅಂತಂತಂದ್ರೆ, ನಾವು ಗಾಡ್ ಮೇಡ್ ಸಮ್ ಒಂದೊಂದು ಮಂತ್ ಅಲ್ಲಿ ಒಂದೊಂದು ಹುಟ್ಟಿರೋರಿಗೆ ಒಂದೊಂದು ತತ್ವನ ಜಾಸ್ತಿ ಇಟ್ಟಿರ್ತಾನೆ. ಏನ್ ತತ್ವ? ಅಗ್ನಿ ತತ್ವ, ನಿಮ್ಗೆ ವಾಯು ತತ್ವ, ಆಕಾಶ ತತ್ವ, ಭೂಮಿ ತತ್ವ, ಜಲ ತತ್ವ, 5 ಪಂಚತತ್ವ ಅಂತ ಇರುತ್ತೆ. ಈ ಪಂಚತತ್ವಗಳಲ್ಲಿ ಈ ಅಗ್ನಿ, ಇದು ವಾಯು, ಇದು ಆಕಾಶ, ಇದು ಭೂಮಿ, ಇದು ಜಲ ತತ್ವ. ಇದು ನೋಡಿ, ನಮ್ ಗೊತ್ತಿಲ್ದೇನೆ ಇದು ಹಿರಿಯರ್ ನಾವು ಮಾಡಿದ್ದಲ್ಲ, ಹಿರಿಯರಿಗೆ ಗೊತ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಲಾಸ್ ಅಲ್ಲಿ ಹೋಗ್ಬೇಕಾದ್ರೆ ರಿಸರ್ಚ್ ಬಂತು ಅಂತಂದ್ರೆ ಯಾವ ಬೆರಳು ತೋರಿಸ್ತೀವಿ? ಮೇಡಮ್ ಸರ್ ನಾನು ರಿಸರ್ಚ್ ಬಂದಿದೆ ಹೋಗಿ. ಅದಕ್ಕೆ ಹಿಂದೆ ನೋಡಿ ಜಲತತ್ವ ಅಲ್ವಾ ರಿಪ್ರೆಸೆಂಟ್ ಆಯ್ತಲ್ವಾ? ಇದು ನೋಡಿ ಎಷ್ಟೋ ಜನ ಗೊತ್ತೇ ಇಲ್ಲ ಇದು. ಎಕ್ಸಾಂಪಲ್ ನೋಡಿ, ಹಾಗೆ ನಾವು ಫಸ್ಟ್ ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಮೇಲೆ ಆ ತತ್ವದಿಂದ ಯಾವ್ಯಾವ ಡಿಸೀಸಸ್ ಬರುತ್ತೆ, ಯಾವ ಆರ್ಗನ್ ಕಾಯ್ಕೋಬೇಕು ನೀವು, ಅದನ್ನ ಈಗ ನೋಡಿ ಸೈನ್ಸ್ ಮತ್ತೆ ಇದನ್ನ ಮಿಕ್ಸ್ ಮಾಡೋದು ಉದ್ದೇಶ ಏನಂದ್ರೆ, ರಿಸಲ್ಟ್ ಕ್ಲಿಯರ್ ಆಗಿ ಯಾಕಿದೆ ಅಂತಂದ್ರೆ, ನಾವು ಅದರಿಂದ ಅದಕ್ಕೊಂದೊಂದು ಡಿಸೀಸ್ ಬರುತ್ತಲ್ವಾ, ನಾವು ಕ್ಲಿಯರ್ ಆಗಿ ಹೇಳ್ತೀವಿ, ಚಾರ್ಟ್ ಮಾಡ್ತೀವಿ. ಈ ಚಾರ್ಟ್ ಇದೆ ಒಂದು ಎಕ್ಸಾಂಪಲ್. ಈಗ ಒಂದು ಪೇಷಂಟ್ ಆಲ್ರೆಡಿ ಕೊಟ್ಟಿರೋದಿದೆ, ಒಂದು ಲೇಡಿ ಯಾರೋ ಬಂದಿದ್ರು ಜ್ಯೋತಿ ಅಂತ. ಇಲ್ಲಿ ನೋಡಿ ಚಾರ್ಟ್ ಮಾಡಿರ್ತೀವಿ, ಡೇಟ್ ಆಫ್ ಬರ್ತ್ ನೇಮ್ ಅಷ್ಟೇ ತಗೊಂತೀವಿ. ಅವ್ರದ್ದು ಎಕ್ಸಾಂಪಲ್ ಈಗ ಅವ್ರ ಸೈನ್ ಏನು ಬರುತ್ತೆ, ಈಗ ಒಂದು ವೀನಸ್ ಅಂತ ಅವ್ರದ್ದು ಬರುತ್ತೆ. ಅದ್ರ ಪ್ರಕಾರ ನಾವು ಇದು ಯಾವ ಆರ್ಗನ್ ನೀವು ಕಾಯ್ಕೋಬೇಕು ಅದನ್ನು ಇರುತ್ತೆ. ಸೊ ಏನ್ ಸಿಸ್ಟಮ್ ನಿಮ್ಗೆ ಡೈಜೆಸ್ಟಿವ್ ಸಿಸ್ಟಮ್ ಅವ್ರು ಕಾಯ್ಕೋಬೇಕಂತ ಬಂದಿರುತ್ತೆ. ಅಂದ್ರೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಹುಟ್ಟಿರೋರಿಗೆ ಒಂದೊಂದು ತತ್ವ ಜಾಸ್ತಿ ಇರುತ್ತೆ. ಆ ತತ್ವದ ಪ್ರಕಾರ ಅವ್ರ ನೇಚರ್ ಏನು, ಅವ್ರ ಸ್ವಭಾವ ಏನು, ಅವ್ರ ಬಾಡಿ ಏನ್ ಹೇಳತ್ತೆ, ಅವ್ರಿಗೆ ಯಾವ ರೀತಿ ಕಾಯ್ಕೋಬೇಕು ಅಂತ ಒಂದು ಫುಡ್. ಸುಮ್ನೆ ಏನೋ ಹೇಳ್ಬಿಟ್ರೆ ಇದು ಒಳ್ಳೆ ಪಾಯಿಂಟ್ ಸರ್ ಇದು. ಯಾಕಂದ್ರೆ ಸಾಮಾನ್ಯವಾಗಿ ನೀವು ಇದನ್ನ ಎಲ್ಲಿ ನೋಡಿಲ್ಲ. ನಾನು ಫಸ್ಟ್ ಟೈಮ್ ನನಗೆ ಈ ವಿಷಯ ಅಂತೂ ಗೊತ್ತೇ ಇರ್ಲಿಲ್ಲ ಒಂದಕ್ಕದು. ಬಟ್ ಸತ್ಯ ಅಲ್ವಾ ಸರ್? ಅದು ಸತ್ಯ ಸರ್ ಅದು. ಅಲ್ಲ ನೀವು ಅದು ನನಗೆ ಈ ಜೋಡೈಕ್ ಆಮೇಲೆ ರಾಶಿ ಮೇಲೆ ನೀವು ಟ್ರೀಟ್ಮೆಂಟ್ ಮಾಡ್ತೀನಿ ಅಂದ್ರಲ್ಲ, ಅದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅದು. ಯಾಕೆಂದ್ರೆ ಪ್ರಾಕ್ಟಿಕಲ್ ಸತ್ಯ ಟಚ್ ಇರುತ್ತಲ್ವಾ ಸರ್ ಅದಕ್ಕೆ. ಹೀಗಾಗಿ ಅದು ಬಂದಿರೋದು. ವೇಟ್ ಲಾಸ್ ಏನ್ ಮಾಡ್ತೀವಿ ಅಂದ್ರೆ, ಒಂದು ಇನ್ನು ಅವರಿಗೆ ಆ ತತ್ವಗಳು ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಒಂದು ಸಿಲ್ವರ್ ರಿಂಗ್ ಕೊಡ್ತೀವಿ, 3 ಸುತ್ತಿಂದು. ಸೊ 3 ಸುತ್ತಿಂದ ಸಿಲ್ವರ್ ರಿಂಗ್ ಕೊಟ್ಟಾಗ ಅಗ್ನಿ ತತ್ವ ಇದ್ರೆ ಹೆಬ್ಬೆರಳಿಗೆ ಹಾಕೋಬೇಕು, ವಾಯು ತತ್ವ ಇದ್ರೆ ಈ ಬೆರಳಿಗೆ ಹಾಕೋಬೇಕು, ಆಕಾಶ ತತ್ವ ಇದ್ರೆ ಈ ಮಧ್ಯದ ಬೆರಳು, ಭೂಮಿ ತತ್ವ ಇದ್ರೆ ಇದು ರಿಂಗ್ ಫಿಂಗರು, ಜಲತತ್ವ ಇದ್ರೆ ಲಾಸ್ಟ್ ಕಿರು ಬೆರಳಲ್ಲಿ ಹಾಕೋಬೇಕು. ಇನ್ನ ಸಿಲ್ವರ್ದೇ ಯಾಕೆ ಕೊಡ್ತೀವಿ ಅಂತಂದ್ರೆ ರಿಂಗು, ನಾವು ಮುಂಚೆ ನೋಡಿ ಬರೀ ಯಾರೋ ಒಂದು ರಿಂಗ್ ಕೊಟ್ಬಿಟ್ರೆ ಏನೋ ಮಂತ್ರಸ್ ಹಾಕೊಂಡಿರೋ ರಿಂಗ್ ಇತ್ತಪ್ಪ ಅಂತಿದ್ರು. ನಮ್ಗಾದ್ರೆ ಬಿಹೈಂಡ್ ಸತ್ಯ ಗೊತ್ತಿರ್ಲಿಲ್ಲ. ಈಗ ನಾವು ಕೊಡ್ತಾ ಇರೋದು ಸತ್ಯ ಇದೆ. ಏನು ಸತ್ಯ ಇದೆ ಅಂತಂದ್ರೆ, ಈ ಸಿಲ್ವರ್ ರಿಂಗ್ ಏನ್ ಮಾಡುತ್ತೆ ಅಂತಂದ್ರೆ, ಆ ಫಸ್ಟ್ ಆಫ್ ಆಲ್ ಯಾವ ತತ್ವ ಜಾಸ್ತಿ ಇರುತ್ತೋ ಬಾಡಿನಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆ ರಿಂಗ್ ಹಾಕೋಬೇಕು. ಒಂದೇದ್ದು ಕಂಟ್ರೋಲ್ ಅಲ್ಲಿ ಇಡತ್ತೆ ಖಂಡಿತ, ಅದ್ರಲ್ಲಿ ಡೌಟೇ ಇಲ್ಲ. ಆ ತತ್ವ ಯಾವ್ದಂತ ಗೊತ್ತು ಮಾಡ್ಕೊಂಡು ಕೊಟ್ಟಾಗ ಅದನ್ನ ಅಲ್ಲಿ ಹಾಕ್ತಿವಿ. ಒಂದು. ಎರಡನೇದು, ಸೈಂಟಿಫಿಕಲಿ ಸಿಲ್ವರೇ ಯಾಕೆ ಹಾಕ್ಬೇಕು ಅಂದ್ರೆ, ಸಿಲ್ವರ್ ಅಲ್ಲಿ ಇರೋ ಒಂದು ಎನರ್ಜಿ 2-3 ತರ ಬೆನಿಫಿಟ್ ಇದೆ. ಅದು ಚೆನ್ನಾಗಿ ಕೈ ತೊಳ್ಕೊಂಡ್ಬಿಟ್ಟು ಊಟ ಮಾಡಿದಾಗ ಅದರಿಂದ ಹತ್ತಿರೋ ಪಾರ್ಟಿಕಲ್ಸ್ ನಮ್ಮ ಬಾಡಿನಲ್ಲಿ ಹೋಗ್ತಾ ಇದ್ರೆ ಮೈಂಡ್ ಶಾರ್ಪ್ ಆಗುತ್ತೆ. ಸಿಲ್ವರ್ ಫಾಯಿಲ್ ಹಾಕ್ತಾರಲ್ಲ, ಎಸ್ ಶಾರ್ಪ್ ಆಗತ್ತೆ. ಆಮೇಲೆ ಇನ್ನೊಂದು, ಈ ನೀರು ಇಲ್ಲಿ ಬಿದ್ಬಿಟ್ಟು ಈ ಕಡೆ ಎಲ್ಲ ಸ್ಪ್ರೆಡ್ ಆಯ್ತು ಅಂತಂದ್ರೆ ಸ್ಕಿನ್ ಡಿಸೀಸಸ್ ಅವಾಯ್ಡ್ ಆಗತ್ತೆ. ನೋಡಿ ಎಷ್ಟೋ ಜನ ಗೊತ್ತು. ಇದು ಎಲ್ಲ ಸೈಂಟಿಫಿಕಲಿ ಅಲ್ವಾ? ಸೊ ಹೀಗಾಗ್ಬಿಟ್ಟು ಆ ಸಿಲ್ವರ್ ರಿಂಗ್ ಕೊಡ್ತೀವಿ. ಅದು ನೀವು ನಾವೇ ಒಂದು 3 ಸುತ್ತಿ, ಅದ್ರಲ್ಲಿ ಏನು ಡಿಸೈನ್ ಇರಲ್ಲ, ಪ್ಲೇನ್ ಈ ತಾರ್ ತರ ಇರುತ್ತೆ. ಅದನ್ನ 3 ಸುತ್ತು ನಾವು ಮಾಡ್ಬಿಟ್ಟು ಕೊಟ್ಟು ಕಳಿಸ್ತೀವಿ. ಅದ್ರ ವೇಟ್ ಲಾಸ್ ಆಗಿರೋರು ಸಾಕಷ್ಟು ಜನ ಇದ್ದಾರೆ ನೋಡಿ ಬಂದಿರೋದು ಆ ತರ. ಅದು ಲೈಫ್ ಟೈಮ್ ಚಾರ್ಟ್ ಕೊಟ್ಬಿಡ್ತೀವಿ ನಾವು. ಅದು ಒಂದೇ ಸತಿ ಮಾಡಿಸೋದು. ಸರಿ ಬಂದ್ಬಿಟ್ರೆ ಒಂದೇ ಸತಿ ಮಾಡಿಸೋದು. ನನ್ನ ಪ್ರಕಾರ ನಿಮ್ಮ ಹತ್ರ ಯಾರೋ ಒಬ್ರು ಬಂದ್ರೆ ಯಾವ್ದೇ ಒಂದು ಡಿಸೀಸ್ಗೆ ಅವ್ರು ವಾಪಸ್ ಬರಂಗೇ ಇಲ್ಲ ಕಾಣುತ್ತೆ, ಅಷ್ಟು ಕ್ಲಿಯರ್ ಟ್ರೀಟ್ಮೆಂಟ್. ಸರ್ ಅವ್ರು ಸಾಲ್ವ್ ಆದ್ರೆ ಸಾಕಲ್ವಾ? ನಮ್ಗೆ ಏನ್ ಬೇಕು? ನಾವ್ ಹೇಳಿದ್ನಲ್ಲ, ನಮ್ಮ ಮೋಟೋ ಇಲ್ಲಿ ಸರ್ವಿಸ್ ಕೊಡೋದು. ಯಾಕಂದ್ರೆ ಈ ಡಾಕ್ಟರ್ಗಳು, ಲಾಯರ್ ಅಂದ್ರೆ ಅವ್ರು ಎಷ್ಟು ಜಾಸ್ತಿ ಟೈಮ್ ಪೇಷಂಟ್ ಬರ್ತಾರೆ ಅವ್ರಿಗೆ
ಪ್ರಾಫಿಟ್ ಅಲ್ವಾ? ನಮ್ಗೆ ಅದಿಲ್ಲ ನೋಡಿ, ನೀವು ಬರೀ ಒಂದೇ ಸರಿ ಲೈಫ್ ಅಲ್ಲಿ ಒಂದ್ಸತಿ ಸರ್ ಬಂದು ಹೋಗ್ಬಿಟ್ಟು ತಗೊಂಡು ಅದು ಹೋದ್ರೆ ಅದನ್ನ ಫಾಲೋ ಮಾಡಕ್ 2 ಚಾರ್ಟ್ ಕೊಡ್ತೀನಿ. ನಿಮ್ಗೆ ಯಾವ್ಯಾವ ಆರ್ಗನ್ ಕಾಯ್ಕೋಬೇಕು, ಏನೇನ್ ಫುಡ್ ತಿನ್ಬೇಕು, 2 ಚಾರ್ಟ್. ಆ ಆರ್ಗನ್ ಆ ಫುಡ್ ನೋಡ್ಕೊಂಡು ನೀವು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಸರ್, ಈಗ ಈ ನ್ಯಾಚುರೋ ಥೆರಪಿಯಲ್ಲಿ ಅಸ್ತಮಾನ ನೀವು ಯಾವ ಥರ ಕ್ಯೂರ್ ಮಾಡ್ತಾ ಇದ್ದೀರಾ? ಸಿಂಪಲ್ ಸರ್, ಅವ್ರಿಗೆ ಅಸ್ತಮಾ ಅಂತಂದ್ರೆ ರೆಸ್ಪಿರೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಲಂಗ್ಸ್ ವೀಕ್ ಆದಾಗ ಲಂಗ್ಸ್ ಗಳಿಂದ ಸಮಸ್ಯೆ ಇರೋದನ್ನ ನಾವು ಅದಕ್ಕೊಂದು ಅಪ್ಲೈ ಮಾಡ್ಲಿಕ್ಕೆ ಆಯಿಲ್ ಕೊಡ್ತೀವಿ. ಇಲ್ಲಿದೆ ನೋಡಿ ಆಯಿಲ್. ಸೊ ಅದನ್ನ ಎದೆಗೆ ರಾತ್ರಿ ಮಲಗುವಾಗ ಹಚ್ಕೊಂಡ್ಬಿಟ್ಟು ಆಮೇಲೆ ಕೆಲವೊಂದು ನ್ಯಾಚುರಲ್ ಆಗಿ ಮನೆಯಲ್ಲಿ ಈಗ ವಾಕಿಂಗ್ ಮಾಡೋದಿರ್ಬೋದು, ಇನ್ ಕೆಲವೊಂದು ನಾವು ಹೇಳ್ತೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಆಯಿಲ್ ಪ್ಲಸ್ ಈ ಮ್ಯಾಗ್ನೆಟ್ ಇರುತ್ತೆ ನಮ್ದು. ಆ ಮ್ಯಾಗ್ನೆಟ್ ಅನ್ನ ನೀವು ಒಂದು ಲಂಗ್ಸ್ ಪಾಯಿಂಟ್ ಅಂತ ಬರುತ್ತೆ ನಮ್ಮ ಕೈಯಲ್ಲಿ. ಆ ಲಂಗ್ಸ್ ಪಾಯಿಂಟ್ ಅಲ್ಲಿ ನಾವು ಮ್ಯಾಗ್ನೆಟ್ ಡೈಲಿ ರಾತ್ರಿ ಮಲ್ಕೊಳಗ ಅಪ್ಲೈ ಮಾಡ್ಕೊಳ್ಳೋದು, ಬೆಳಗ್ಗೆ ತೆಗೆದಿರೋದು ಮಾಡ್ಕೊಂಡ್ರೆ 20 ವರ್ಷದ ಅಸ್ತಮಾನು ಕ್ಲಿಯರ್ ಆಗಿರೋ ನಿದರ್ಶನಗಳಿದೆ. ಅಸ್ತಮಕ್ಕೆ ಕಾರಣ ಏನು ಸರ್? ಮೇನ್ ಅಗೇನ್ ಸರ್, ಎಲ್ಲದಕ್ಕೂ ಕಾರಣ ಇಂಥದ್ದೇ ಅಂತ ಒಂದೇ ಬರಲ್ಲ. ಅವ್ರು ತಿನ್ನೋ ಆಹಾರ, ಅವ್ರ ಲೈಫ್ ಸ್ಟೈಲು ಡೈಲಿ ಹೇಗಿರುತ್ತೆ ಅದು, ಆಮೇಲೆ ಕೆಲವೊಂದು ಹೆರಿಡಿಟಿ, ಲಂಗ್ಸ್ ವೀಕ್ ತಂದೆಗೆ ಇವರಿಗೆ ಇದ್ರೆ ಅದು ಕಾರಣ. ಈ ತರ ಹಲವಾರು ಕಾರಣಗಳು ಬರುತ್ತೆ. ಸೊ ಅದನ್ನ ನಾವು ತಾಳ್ಮೆ ಇಟ್ಕೊಂಡು ನಾವು ಹೇಳಿರೋದೊಂದು ನ್ಯಾಚುರೋಪತಿ ಪ್ರಕಾರ ಆಹಾರ ಬದಲಾವಣೆ, ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಂಡು ನಾವು ಹೇಳಿರೋದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ರೆ ಯಾವುದೇ ಔಷಧಿ ಮಾತ್ರೆ ಇಲ್ದೇನೆ ಕ್ಯೂರ್ ಮಾಡ್ಕೋಬಹುದು. ಆಮೇಲೆ ಥೈರಾಯ್ಡ್ ಸರ್? ಥೈರಾಯ್ಡ್ ನೋಡಿ, 2 ಪಾಯಿಂಟ್ ಬರುತ್ತೆ ಇಲ್ಲಿ. ಆ 2 ಪಾಯಿಂಟಿಗೆ ರಾತ್ರಿ ಸ್ಟಾರ್ ಮ್ಯಾಗ್ನೆಟ್ ಅಂತ ನಾವು 2 ಮ್ಯಾಗ್ನೆಟ್ ಕೊಡ್ತೀವಿ. ಅದ್ ಮ್ಯಾಗ್ನೆಟ್ ಕೊಟ್ಬಿಟ್ಟು ಆಮೇಲೆ ಕೆಲವೊಂದು ಫುಡ್ ಕೊಡ್ತೀವಿ. ಸೊ ಆ ಫುಡ್ ಯಾವ ಆರ್ಗನ್ನು ಏನು ಯಾವ ರೀತಿ ಅದನ್ನ ವರ್ಕ್ ಮಾಡತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಸೊ ಥೈರಾಯ್ಡ್ ಗ್ರಂಥಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಗಂಟ್ಲಲ್ಲಿ ಇರುತ್ತೆ. ಅದು ಸ್ಯಾಕ್ರಿಷನ್ ಏನ್ ಮಾಡುತ್ತೆ, 2 ತರ ಇರುತ್ತೆ, ಹೈಪರ್ ಥೈರಾಯ್ಡ್, ಹೈಪರ್ ಥೈರಾಯ್ಡ್. ಸೊ ಒಂದು ಜಾಸ್ತಿ ಸೆಕ್ರೇಷನ್ ಮಾಡುತ್ತೆ, ಅವಾಗ ಆಗೋದು ಪರಿಣಾಮಗಳು ಬೇರೆ. ಒಂದು ಕಡಿಮೆ ಸೆಕ್ರೇಷನ್ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಆಹಾರಗಳನ್ನ ಏನ್ ತಗೋಬೇಕು, ಮತ್ತೆ ಮ್ಯಾಗ್ನೆಟಿಕ್ ಥೆರಪಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಲೈಫ್ ಸ್ಟೈಲ್ ಏನ್ ಮಾಡ್ಬೇಕು ಅಂತ ನಾವು ಹೇಳಿ ಕಳ್ಸಿದ್ರೆ ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ. ಆದ್ರೆ ಒಂದೇ ದಿನದಲ್ಲಿ ಇಲ್ಲ ಆಗೇನು, ಮತ್ತೆ ಏನು ನಾರ್ಮಲ್ ಒಂದು ಲೈಫ್ ಸ್ಟೈಲ್. ಅವ್ರು ಬಂದಿರೋದು ಎಷ್ಟು ದಿನ ಹಳೇದು ಕಾಯಿಲೆ ಇದೆ ಅಷ್ಟು ಜಾಸ್ತಿ ದಿನ ಕೊಡಬೇಕು. 3 to 6 months ಅಲ್ಲಿ ನಿಮ್ಗೆ ಕನ್ಫರ್ಮ್ ಆಗತ್ತೆ ರಿಸಲ್ಟ್, ಅಷ್ಟು ಗ್ಯಾರಂಟಿಯಾಗಿ ಹೇಳ್ಬೋದು. ಯಾಕಂದ್ರೆ ರೀಡಿಂಗ್ ಇರುತ್ತೆ ಥೈರಾಯ್ಡ್ ತೆಗೆಸ್ದಾಗ. 3 to 6 months ಅಲ್ಲಿ ರಿಸಲ್ಟ್ ಬರುತ್ತೆ. ದಿನ ಅದು ಹೆಚ್ಚಿಗೆ ತಗೊಳ್ಳೋದು ಬಿಡೋದು ಅವ್ರ ಲೈಫ್ ಸ್ಟೈಲ್ ಆಗಿದೆ, ಎಷ್ಟು ಹಳೇದಿಂದ ಬಂದಿದೆ ಅದ್ರ ಮೇಲೆ ನಾವು ಹೇಳ್ತೀವಿ. ಓಕೆ, ಸೊ ಇವು ಎಲ್ಲ ಈಗ ಮಾತಾಡಿದ್ದು ಶುಗರು, BP, ಥೈರಾಯ್ಡು, ಅಸ್ತಮಾ, ವೇಟ್ ಲಾಸು, ಸ್ಕಿನ್ ಡಿಸೀಸು. ಸ್ಕಿನ್ ಡಿಸೀಸ್ ಬಗ್ಗೆ ಸ್ವಲ್ಪ ಹೇಳಿ. ಸ್ಕಿನ್ ಡಿಸೀಸಸ್ ನಾವು ಸಿಂಪಲ್ 2 ಪದಾರ್ಥ ಬರುತ್ತೆ. ಒಂದು ಸ್ಕಿನ್ ಹೆಲ್ದಿ ಆಗ್ಲಿಕ್ಕೆ ಫುಡ್ ಪೌಡರ್ ಕೊಡ್ತೀವಿ, ಮತ್ತೆ ಒಂದು ಆಯಿಲ್ ಇರುತ್ತೆ ಅಪ್ಲೈ ಮಾಡ್ಲಿಕ್ಕೆ. ಸೊ ಆ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಮ್ಯಾಗ್ನೆಟ್, ಸ್ಕಿನ್ ಡಿಸೀಸ್ ಸ್ಪ್ರೆಡ್ ಆಗೋದಿದ್ರೆ ರಿಡ್ಯೂಸ್ ಮಾಡ್ಲಿಕ್ಕೆ ಒಂದು ಮ್ಯಾಗ್ನೆಟ್ ಕೊಡ್ತೀವಿ. ಇದೊಂದು 3 ಥೆರಪಿ ಅವ್ರು ಫಾಲೋ ಮಾಡ್ಕೊಂಡ್ಬಿಟ್ಟು ಹೋದ್ರೆ, ತಿಂಗಳಿಗೆ ಒನ್ಸ್ ಬಂದು ಮಾಡ್ಕೊಂಡು ಹೋದ್ರೆ, ಕೆಲವೊಂದು ಎಷ್ಟೋ ಕಾಯಿಲೆಗಳು ಜಸ್ಟ್ ಒಂದು ನಮ್ದು ಆಯಿಲ್ ಕೊಟ್ಟಿರ್ತೀವಿ, ಆಯಿಲ್ ಅಪ್ಲೈ ಮಾಡ್ಕೊಂಡು ಬಿಸಿಲಿಗೆ ನಿಂತ್ಕೊಂಡ್ರು ಸಾಕು, ನ್ಯಾಚುರಲ್ ಆಗಿ. ಅದು ನ್ಯಾಚುರಲ್. ಬಿಸಿಲಿ ಅವ್ರು ಹೇಳಿದ್ರೆ ಅಂತಾರೆ, ಸರ್ ಏನ್ ಬಿಸಿಲಲ್ಲಿ ಏನ್ ಸರ್ ಕ್ಯೂರ್? ಇಲ್ಲಪ್ಪ, ಬಿಸಿಲಲ್ಲಿ ಏನ್ ಬೇಕೋ ಪದಾರ್ಥಗಳು ಇದ್ದೇ ಇರುತ್ತೆ, ಅದ್ರ ನಿನ್ಗೆ ಕ್ಯೂರ್ ಆಗತ್ತೆ. ಇಲ್ಲಿ ಅಪ್ಲೈ ಮಾಡ್ಕೊಂಡು ನಿಂತು ಆಯಿಲ್ ಹಚ್ಚಿದಾಗ ಆ ಬಿಸಿಲಿಗೆ ನಿಂತಾಗ ಅದು ಆಗುವಂತ ನೀನ್ ರಿಸಲ್ಟ್ ಪೇಷನ್ಸ್ ತಾಳ್ಮೆ ಇಟ್ಕೊಂಡು ಇವತ್ತು ಹಚ್ತೀಯಾ, 1 ತಿಂಗಳವರೆಗೂ ಕಾಯ್ತೀಯ ತಾನೆ, 1 ತಿಂಗಳು ಬಿಟ್ವಾ, ಮತ್ತೆ 2 ತಿಂಗಳು 3 ತಿಂಗಳಿಗೆ ನೀನೇ ಹೇಳ್ತೀಯ ನಾನ್ ಬಂದ್ ಬೇಡೋದ್ ಬೇಡ, ಅವಾಗ ನೀನ್ ಹೋಗ್ತೀಯಲ್ಲ ಅಂತಂದ್ರೆ ಆಯ್ತು ಸರ್ ನೋಡ್ತೀನಿ ಅಂತ ಹೋಗ್ತಾರೆ. ಹಚ್ಕೊಂಡು ಆಮೇಲೆ ಇಲ್ಲ ಸರ್ ಇವಾಗ ಕಡಿಮೆ ಆಗಿದೆ. ಮತ್ತೆ ಬಿಸಿಲಲ್ಲಿ ಏನಿದೆ ಅಂದ್ರೆ ಬಿಸಿಲಲ್ಲಿ ವಿಟಮಿನ್ ಡಿ ಇದೆ ಸಖತ್ತಾಗಿ, ಗೊತ್ತಾ? ಸೊ ಆ ವಿಟಮಿನ್ ಡಿ ಎಷ್ಟು ಹೆಲ್ಪ್ ಆಗತ್ತೆ ಅಂತಂದ್ರೆ ನಿಮ್ಗೆ ಬಾಡಿಗೆ ತುಂಬಾ ಅವಶ್ಯಕತೆ ಇರೋದು. ಅದು ನ್ಯಾಚುರಲ್, ನಿಮ್ ದುಡ್ಡು ಕೊಟ್ಕೊಂಡ್ಕೋಬೇಕಾಗಿಲ್ಲ, ಫ್ರೀ ಆಗಿ ಸಿಗತ್ತೆ. ನಾವ್ ಹೇಳೋದು ಅದೇ ತರ, ಯಾರಿಗೆ ಬಂದ್ರು ಕನ್ಫ್ಯೂಸ್ ಮಾಡೋದಿಲ್ಲ, ಕ್ಲಿಯರ್ ಇರುತ್ತೆ. ನ್ಯಾಚುರೋಪತಿನ ನ್ಯಾಚುರಲ್ ಆಗಿ ಇರ್ಬೇಕು, ಅದು ಮಾಡಬೇಕು. ಓಕೆ, ಆದ್ರೆ ನಾವು ಯಾವ ಇಂಜೆಕ್ಷನ್ ಇಲ್ಲ, ಯಾವ ಟ್ಯಾಬ್ಲೆಟ್ ಇಲ್ಲ, ಏನಿಲ್ಲ, ಹೊಟ್ಟೆ ಒಳಗೆ ಏನ್ ತೊಳಗಿಲ್ಲ, ಇಲ್ಲ ಹೊರಗಿಂದನೇ ಎಲ್ಲ ಟ್ರೀಟ್ ಮಾಡಿ ತುಂಬಾ ಲಾಂಗ್ ಟರ್ಮ್ ಕಾಯಿಲೆಗಳನ್ನ ಕ್ಯೂರ್ ಮಾಡೋದು. ಇವೆಲ್ಲ 1 ತಿಂಗಳಿಗೆ ಒಂದ್ಸರಿ ಬಂದ್ರೆ, ತಿಂಗಳಿಗೆ ಒಂದ್ಸತಿ ಬಂದು ಹೋಗ್ಬಿಟ್ರೆ ಇವು ನಿಮ್ಗೆ ಕ್ಯೂರ್ ಆಗುತ್ತೆ. ಧನ್ಯವಾದಗಳು ಡಾಕ್ಟರ್. ನಮ್ಮ ವೀಕ್ಷಕರಿಗೆ ಈ ಎಲ್ಲ ಮಾಹಿತಿ ನಿಜಕ್ಕೂ
ತುಂಬ ಸಹಾಯ ಆಗುತ್ತೆ. ಇದರಿಂದ ನಮ್ಮ ವೀಕ್ಷಕರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮ್ಮ ಅಡ್ರೆಸ್ ಡೀಟೇಲ್ಸನ್ನೆಲ್ಲ ನಾನು ಈಗ ಈ ಒಂದು ಇದರಲ್ಲಿ ಹಾಕ್ತೀನಿ. ಸೊ ನಂಬರ್ ಆಗಲಿ ಎಲ್ಲ ಆಗಲಿ ಅವರು ಅದು ನೋಡ್ಕೊಂಡ್ಬಿಟ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆ ಎಲ್ಲ ಪರಿಹಾರ ಸಿಗಲಿ ಅಂತ ನಾವು ಕೂಡ ಬಯಸ್ತೀವಿ. ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಟಚ್ ಇದೆಯಲ್ಲ, ಆ ಜೊತೆಗೆ ನಿಮ್ಮ ಕೈಗುಣ ಅಂತಾರೆ ಸರ್, ಎಲ್ಲ ಡಾಕ್ಟರ್ ಹತ್ರಲ್ಲೂ ಎಲ್ಲ ಸಿಗೋದಿಲ್ಲ. ಅವ್ರು ಎಷ್ಟೇ ಓದಿದ್ರು ಆ ಕೈಗುಣ ಅನ್ನೋದಿದೆಯಲ್ಲ ತುಂಬ ಇಂಪಾರ್ಟೆಂಟು. ಆ ಕೈಗುಣ ತುಂಬ ಇದೆ, ನಿಮ್ಮ ಹತ್ರ ಇದೆ ಅಂದ್ಬಿಟ್ಟು ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಅದು ನಿಮ್ ದೊಡ್ಡ ಮಾತು ಸರ್, ಅದನ್ನ ನಾನ್ ಕ್ರೆಡಿಟ್ ತಗೊಳಕ್ ಇಷ್ಟಪಡಲ್ಲ. ಆ ಕೈಗುಣ ಅನ್ನೋದು ಏನಿದೆಯಲ್ಲ ಅದು ಆ ದೇವ್ರ ಆಶೀರ್ವಾದ ಅಂತ ದೇವ್ರಿಗೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಜ್ಞಾನದಿಂದಾನೇ ನಾವು ಮಾಡ್ತಾ ಇರೋದೇ ವಿನಃ ಅವ್ರ ಜ್ಞಾನ ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾವು ಯಾವ ಲೆಕ್ಕಕ್ಕೂ ಇಲ್ಲ. ನಾವು ನಾರ್ಮಲ್ ಬೀಯಿಂಗ್ಗೆ ಅವ್ರ ಒಂದು ಆಶೀರ್ವಾದನ. ಸೊ ಇದೆಲ್ಲ ನಮ್ ಕೈಗುಣ ಏನಿದ್ರು ಅವ್ರು ಕೊಟ್ಟಿರೋ ಒಂದು ಆಶೀರ್ವಾದ ಅಂತ ಅವ್ರ ಪಾದಕ್ಕೆ ಸಲ್ಲಿಸ್ತೀನಿ. ಅಲ್ಲಿಂದ ನಿಮ್ಗೆ ಬೇರೆಯವ್ರಿಗೂ ನಿಮ್ಮ ಪೇಷಂಟ್ಗೂ ಬರಲಿ ಅಂತ ನಾವು ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ತೆ ಸರ್. ಸ್ನೇಹಿತರೆ, ಅಂದ ಹಾಗೆ ಕಂಪ್ಲೀಟ್ ಕ್ಯೂರ್ ಕ್ಲಿನಿಕ್ ವಿಳಾಸ ಈ ರೀತಿ ಇದೆ. ನಂಬರ್ 103, 2ನೇ ಮೇನ್ ರಸ್ತೆ, ದೊಡ್ಡ ಕಾಲಸಂದ್ರ ಬಸ್ ಸ್ಟಾಪ್ ಹತ್ತಿರ, ದೊಡ್ಡ ಕಾಲಸಂದ್ರ ಮೆಟ್ರೋ ಸ್ಟೇಷನ್, ಕನಕಪುರ ರಸ್ತೆ, ಬೆಂಗಳೂರು 62. ಇವರ ದೂರವಾಣಿ ಸಂಖ್ಯೆ 9986329856 ಹಾಗೂ 9035398249. ಇದರ ಟೈಮಿಂಗ್ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ಮತ್ತು ಸಾಯಂಕಾಲ 5 ಗಂಟೆಯಿಂದ 9 ಗಂಟೆ. ಈಗಲೇ ಭೇಟಿ ಕೊಡಿ ಹಾಗೂ ನಿಮ್ಮೆಲ್ಲ ಸಮಸ್ಯೆಗಳನ್ನ ಯಾವುದೇ ಆಪರೇಷನ್ ಹಾಗೂ ಯಾವುದೇ ಮಾತ್ರೆ ಇಲ್ಲದೆ ಪರಿಹಾರವನ್ನ ಪಡೆದುಕೊಳ್ಳಿ. ಯಾವುದೇ ರೀತಿ ಇಂಜೆಕ್ಷನ್ ಬೇಡ, ಮಾತ್ರೆ ಬೇಡ, ಟ್ಯಾಬ್ಲೆಟ್ ಬೇಡ, ಏನೂ ಬೇಡ ಸರ್. ನಾಡಿ ಸೆಟ್ಟಿಂಗ್ ಅನ್ನು ನಾವು ಬಂದ್ಬಿಟ್ಟು ಒಂದು 3 to 5 ಮಿನಿಟ್ ಮ್ಯಾಕ್ಸಿಮಮ್ ನಾವು ಅದನ್ನ ಸೆಟ್ ಮಾಡ್ತೀವಿ. ಆ ಸೆಟ್ ಮಾಡೋದ್ರಿಂದ ನಿಮ್ಮ ಎಲ್ಲ ಕಾಯಿಲೆಗಳು ಪರಿಹಾರ ತಗೋಬಹುದು.